ಆರೋಗ್ಯಪೂರ್ಣ ಪರಿಸರ ಇತ್ತಿನ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯ ಪಂಡದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಭಿಪ್ರಾಯಿಸಿದರು. ಹರೇಕಾಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಮುತಾಲಿಕೆಡು ಅರಣ್ಯ ಇಲಾಖೆ ಸಹಕಾರಡು ಅರ್ಧನಾರೀಶ್ವರ ದೇವಸ್ಥಾನದ ವಟಾರಡು ಹಸಿರು ಕರ್ನಾಟಕ ಯೋಜನೆದಡಿಟ್ಟು ದೈಕ್ಲೇನು ನಡುಪುನ ಕಾರ್ಯಕ್ರಮ ಐತಾರ ಕಾಂಡೆ ನಡಪಾಯರು. ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ನಿರ್ಮಾಣ ಸಮಿತಿದ ಪ್ರಧಾನ ಕಾರ್ಯದರ್ಶಿಲ್ಲ ಆದುಪ್ಪುನ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೈ ನಡುಪುನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊರ್ದು ದೈಕ್ಲೇನು ನಡೆದು ಜೋಕುಲ್ ಲೆಕ್ಕ ಐನು ಸಾಂಕಡ ಆ ದೈಕುಲು ಮಲ್ಲ ಆದು ಬುಳೆದು ನಮ್ಮ ಆರೋಗ್ಯನ ಪರಿಸರನ ಕಾಪುಡು ಪಂಡದು ಪರಿಸರ ಸಂರಕ್ಷಣೆದ ಸಂದೇಶ ಕೊರಿಯರು. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ತೊಡಗಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಹಸಿರು ಕರ್ನಾಟಕ ನಮ್ಮ ರಾಜ್ಯದ ಅರಣ್ಯ ಇಲಾಖೆಯ ವತಿಯಿಂದ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ನಮ್ಮ ಈ ಒಂದು ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮದ ಈ ಸಂಪಿಗೆದಲ್ಲಿರತಕ್ಕಂಥ ಅರ್ಧನಾರೀಶ್ವರ ದೇವಸ್ಥಾನದ ಈ ಒಂದು ವಠಾರದಲ್ಲಿ ಆಗುವಂತಹದ್ದು ನಮಗೆ ನಿಜವಾಗಿಯೂ ಬಹಳ ಸಂತೋಷದಾಯಕದ ವಿಚಾರ. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಆಯೋಜನೆ ಮಾಡಲಿಕ್ಕೆ ಹೇಳಿದಂಥ ನಮ್ಮ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಅರಣ್ಯಾಧಿಕಾರಿ ನಮ್ಮ ಶ್ರೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಬಹಳ ನಮ್ಮ ಒಂದು ಅರಣ್ಯದ ಈ ಒಂದು ಸಸಿಯನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ವಿದ್ಯಾಸಂಸ್ಥೆಗಳಿಗೆ ಎಲ್ಲ ಕಡೆ ಕೊಟ್ಟು ಕಳೆದ 5-6 ವರ್ಷಗಳಲ್ಲಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡಿದಂಥ ಒಬ್ಬ ದಕ್ಷ ಅಧಿಕಾರಿ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಉಪ ವಲಯಾಧಿಕಾರಿಯಾದಂಥ ನಮ್ಮ ರವಿಕುಮಾರ್ ಎಸ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಅರ್ಧನಾರೀಶ್ವರ ದೇವಸ್ಥಾನದ ನಿರ್ಮಾಣ ಸಮಿತಿಯ ಉಪಾಧ್ಯಕ್ಷರಾದಂತಹ ರವಿರಾಜ್ ರೈ ಹಿರಿಯರವರಿದ್ದಾರೆ. ನಮ್ಮ ಬಂಡಾರಪದ ನಮ್ಮ ಹಿರಿಯರಾದಂತಹ ಈ ದೇವಸ್ಥಾನ ಸಮಿತಿಯ ಗೌರವವನ್ನು ತರದಂಥ ವಿಶ್ವನಾಥ್ ಶಿಕ್ಷಣ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ಅರ್ಧನಾರೀಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ದಯಾನಂದ ಪೂಜಾರಿ ಅವರಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಜೊತೆ ಇದ್ದಾರೆ. ಬಹಳ ಮುಖ್ಯವಾಗಿ ಹಿರಿಯರು ಹೇಳಿದಂತೆ ಹಸಿರೇ ಉಸಿರು. ಈ ಒಂದು ವಾತಾವರಣ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಬೇಕು ಅಂತ ಆದರೆ ಈ ರೀತಿಯಾದ ಕಾರ್ಯಕ್ರಮಗಳು ನಡೆಯಬೇಕು. ಇವತ್ತು ಒಂದು ಗಿಡವನ್ನು ನಾವು ನಡುವಂಥದ್ದು ಭಾಳ ಸುಲಭ. ಆ ಗಿಡ ಮರವಾಗಿ ಆ ಮರದಿಂದ ಇಡೀ ಒಂದು ಸಮಾಜಕ್ಕೆ ಒಂದು ಪ್ರಯೋಜನ ಆಗಬೇಕು ಅಂತಾದರೆ ನಾವು ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ಯಾವ ರೀತಿ ನಾವು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡ್ತೇವೆ ಆ ರೀತಿಯಾದ ಒಂದು ಅದರ ಆರೋಗ್ಯವನ್ನು ಆ ಗಿಡವನ್ನು ನಾವು ಕಾಪಾಡಿದರೆ ಅದು ದೊಡ್ಡದಾದ ಮೇಲೆ ನಮ್ಮ ಆರೋಗ್ಯವನ್ನು ಆ ಗಿಡ ಕಾಪಾಡ್ತದೆ. ಆ ರೀತಿಯಾದ ಸುಂದರವಾದ ಪರಿಸರ ಆಗಬೇಕು ಅಂತಾದರೆ ಅರಣ್ಯ ಇಲಾಖೆ ಇವತ್ತು ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ನಮ್ಮ ಶ್ರೀಧರ್ ಸರ್ ಅಂತ ಅಧಿಕಾರಿಗಳು ಇದ್ದದರಿಂದ ಇಂಥ ಕೆಲಸ ಸಾಧ್ಯವಾಗಿದೆ. ಮತ್ತೊಮ್ಮೆ ಅವರನ್ನು ನಾನು ಈ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂತಹ ಕಾರ್ಯಕ್ರಮಗಳನ್ನು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ನಡೆಯಲಿ. ಒಟ್ಟಾಗಿ ಈ ಒಂದು ಸುಂದರ ಪರಿಸರವನ್ನು ನಿರ್ಮಿಸುವಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನ ಒಂದೆರಡು ಮಾತುಗಳು. ಜೂನ್ ಆಗಸ್ಟ್ ತಿಂಗಳು ಮುಟ್ಟ ಮರಿಯಲಡು ಅರಣ್ಯ ಇಲಾಖೆ ದೈಕ್ಲೇನ್ ನಡುಪುನ ಕಾರ್ಯಕ್ರಮ ನಡಪಾವೊಂದುಂಡು. ಈ ವರ್ಷ ಹಸಿರು ಕರ್ನಾಟಕ ಯೋಜನೆಯನ್ನು ಪಾಡೊಂದು ಶ್ರೀಗಂಧ, ರಕ್ತಚಂದನ,
ಬಿಲ್ವಪತ್ರಿ ಸಹಿತ ಔಷಧೀಯ ದೈಕ್ಲೇನು ನಡೆಯರೆ ಆದ್ಯತೆಯನ್ನು ಕೊರೊಂದುಲ್ಲ. ಇಂಚಿನ ದೈಕ್ಲೇನು ನಂಡ ಪರಿಸರದ ಒಟ್ಟಿಗೆ ಆರೋಗ್ಯಗಳ ಎಡ್ಡೆ ದೇವಸ್ಥಾನ ಮಸೀದಿ ಚರ್ಚ್ ಒಟಾರಲಿಡು ದೈಕ್ಲೇನು ನಡೆದು ಬುಲೆಪಾಯರೆ ಪ್ರೋತ್ಸಾಹ ಕೊರಡು ಪಂಡದು ಲೆಪ್ಪುಕೊರ್ನ ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಈ ವಿಚಾರಡು ವಿಜಯವಾಣಿ ಪತ್ರಿಕೆದ ಕಾಳಜಿಗೆ ಅಭಿನಂದನೆಗಳು ಪಂಡದು ತೆರಿಪಾಯರು. ಹೆರಕಳ ಗ್ರಾಮದ ಅರ್ಧನಾರೀಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಆ ಒಂದು ಪ್ರದೇಶದಲ್ಲಿ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಪರೀತ ಮಳೆಯಲ್ಲೂ ಇಲ್ಲಿಯ ಹಿರಿಯರು ಮತ್ತು ನಮ್ಮ ರೈತ ಸಂಘದ ಗೌರವಾನ್ವಿತ ಮನೋಹರ್ ಶೆಟ್ಟಿಯವರು, ನಮ್ಮ ಸ್ನೇಹಿತರಾದ ರವೀಂದ್ರಣ್ಣವರು, ಹಾಗೆ ಈ ಎಲ್ಲ ಸಮಿತಿಯ ಸದಸ್ಯರಿದ್ದಾರೆ. ಬಹುಶಃ ಇಷ್ಟು ಮಳೆ ಇದ್ದಾಗ ಮನೆಯಿಂದ ಹೊರಗೆ ಹೋಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಜನ ಇರ್ತಾರೆ. ಆದರೆ ಎಲ್ಲರೂ ನಾವು ಆ ಮಳೆಗಾಲದಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆ ಮೂಲ ನಮ್ಮ ವಿಜಯವಾಣಿ ಪತ್ರಿಕೆ ಅವರು ಕಳೆದ ವರ್ಷ ಹಸಿರು ಕರ್ನಾಟಕ ಅಭಿಯಾನ ಪ್ರಾರಂಭಿಸಿ ಜೂನ್ನಿಂದ ಆಗಸ್ಟ್ವರೆಗೆ ಪ್ರತಿ ಭಾನುವಾರ ನಮ್ಗೆ ಮೊದಲಿಕ್ಕೆ ಕೊಟ್ಟಿಲ್ಲ ಅವರು. ಯಾಕಂದರೆ ಭಾನುವಾರ ದಿವಸ ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಸ್ಮಶಾನ ದೇವಸ್ಥಾನ, ಯಾಕೆ ಈ ಸ್ಮಶಾನ ದೇವಸ್ಥಾನಗಳು ಸಸಿ ನೆಟ್ಟಲ್ಲಿ 100% ಸಸಿಗಳು ಉಳಿತವೆ. ಮತ್ತು ಅಲ್ಲಿ ಜನರಿಗೆ ಕೆಲವೊಂದು ಜಾತಿಯನ್ನು ಏನಾಗಿದೆ, ಈಗ ಸಸಿ ಇಲ್ಲ ಅಂತಲ್ಲ, ಮಂಗಳೂರಲ್ಲಿ ಹೆರಕಳ ಗ್ರಾಮದಲ್ಲಿ ಎಷ್ಟು ಕಾಡಿರೋದು ನಮ್ಮ ಮಂಗಳೂರು ರೇಂಜಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಸಹ ಏನಾಗಿದೆ, ಕೆಲವೊಂದು ಸಸಿಗಳು ಅಳಿವಿನ ಅಂಚಿನಲ್ಲಿದೆ. ಇವತ್ತು ನಾವಿಲ್ಲಿ ಶ್ರೀಗಂಧ ಹಿಂದೆ ಇತ್ತು, ತುಂಬ ಕಡಿಮೆ ಆಗಿದೆ. ಅಟ್ಲೀಸ್ಟ್ ದೇವಸ್ಥಾನ ಜಾಗದಾದರೂ ಶ್ರೀಗಂಧ, ರಕ್ತಚಂದನ, ನಾಗಸಂಪಿಗೆ, ನಾಗಲಿಂಗ ಪುಷ್ಪ, ಕೈಬೇವು, ಬಿಲ್ಲೋಪತ್ರೆ, ಸೀತಾಶೋಕ ಇಂಥ ಔಷಧೀಯ ಗುಣಗಳನ್ನು ಗಿಡಗಳು ನೆಟ್ಟಲ್ಲಿ ಮುಂದಿನ ಪೀಳಿಗೆ ಇಂಥ ನಮ್ಮ ಒಂದು ಪ್ರಕೃತಿಯಲ್ಲಿ ಇಂಥ ಮದ್ದಿನ ಗಿಡಗಳು ಇತ್ತು. ಇವತ್ತು ನೋಡಿ ಕರೋನಾ ಬಂದು ಆ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ನಮ್ಮ ಮೆಡಿಸಿನ್ಗಿಂತ ಕಷಾಯಕ್ಕೆ ಭಾಳ ವ್ಯಾಲ್ಯೂ ಆಗಿದೆ. ಹಾಗಿರುವಾಗ ಮುಂದೆ ಯಾವ್ಯಾವ ವೈರಸ್ಗಳು, ಅಂದರೆ ನಮ್ಮ ಪ್ರಕೃತಿಯಲ್ಲಿ 400ಕ್ಕೂ ಹೆಚ್ಚು ವೈರಸ್ ಇದೆ. ಯಾವ ವೈರಸ್ಸಿನ ಯಾವಾಗ ಆ್ಯಕ್ಟಿವ್ ಆಗ್ತದೆ ಹೇಳಲಿಕ್ಕಾಗೋದಿಲ್ಲ. ಈ ಕರೋನಾ ಏನು ಹೊಸ ವೈರಸ್ ಅಲ್ಲ, ಅದು ಒಂದು ಹಿಂದಿಂದ ಇದ್ದ ವೈರಸ್. ಅದೀಗ ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೆ ಅದರಿಂದ ಜ್ವರ, ಶೀತ, ಬಾಧೆ, ಹರಡುವಿಕೆ ಜಾಸ್ತಿ ಆಗ್ತಾಯಿದೆ. ಇಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಯಾವುದೇ ದೇವಾಲಯ, ಮಸೀದಿ, ಚರ್ಚ್ ಇಂಥ ಪ್ರದೇಶಗಳಲ್ಲಿ ನಾವು ಅಳಿವಿನಂಚಿನ ಎಲ್ಲ ಪ್ರಭೇದ ಗಿಡಗಳನ್ನು ನೆಟ್ಟು ಬೆಳೆಸಿ ಉಳಿಸಿದರೆ ಅಲ್ಲಿ ಎಲ್ಲ ಜನ ಸೇರುವಂಥ ಜಾಗ. ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಪ್ರಕೃತಿ ಹೇಗಿತ್ತು, ಪ್ರಕೃತಿಯಲ್ಲಿ ಏನೆಲ್ಲ ಪರಿಸರದಲ್ಲಿ ಔಷಧಿ ಗಿಡಗಳಿಂದ ಮಾಹಿತಿ ಆಗ್ತದೆ. ಅಂಥ ಒಂದು ಅವಕಾಶವನ್ನು ನಮ್ಮ ವಿಜಯವಾಣಿ ಪತ್ರಿಕೆ ಮತ್ತು ಇಲ್ಲಿಯ ಸ್ಥಳೀಯ ಅರ್ಧನಾರೀಶ್ವರ ದೇವಸ್ಥಾನದ ಒಂದು ಅಭಿವೃದ್ಧಿ ಮಂಡಳಿ ಮತ್ತು ಭಜನಾ ಮಂಡಳಿಯವರೆಲ್ಲ ಸೇರಿ ಹಿರಿಯರು ಮತ್ತು ರೈತ ಸಂಘದವರು, ನಮ್ಮ ಮನೋಹರಣ್ಣ, ರವಿಯಣ್ಣೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ನಮ್ಮ ಇಲಾಖೆ ಹಸಿರು ಕರ್ನಾಟಕ ಯೋಜನೆಯ ಒಂದು ಅಡಿಯಲ್ಲಿ ನಮಗೆ ಸಸಿಯನ್ನು ಇಲ್ಲಿ ನಾಟಿ ಮಾಡಿ ಒಂದು ಇಲಾಖೆ ಮಾಹಿತಿಯನ್ನು ನೀಡಿ ಮಾಡಿಕೊಟ್ಟ ಅವಕಾಶಕ್ಕಾಗಿ ಅವರಿಗೆಲ್ಲ ವಂದಿಸ್ತಾ ಇನ್ನೊಮ್ಮೆ ವಿಜಯವಾಣಿ ಪತ್ರಿಕೆಯ ಒಂದು ಕಾಳಜಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧಾರ್ಮಿಕ ಕ್ಷೇತ್ರಗಳು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಆವಂದೆ ಪರಿಸರ ರಕ್ಷಣೆದ ಉದ್ದೇಶ ಎಲ್ಲ ಬುಳೆಪಾಂಡ ದುಂಬುದ ಪೀಳಿಗೆಗೆ ಪರಿಸರ ಕಾಳಜಿ ಮೂಡಿಸಾವನ ಒಟ್ಟಿಗೆ ಎಡ್ಡ ಪರಿಸರ ಎಲ್ಲ ಒದಗಾಯರ ಸಾಧ್ಯ. ಈ ಉದ್ದೇಶದ ದೇವಸ್ಥಾನಡು ಔಷಧೀಯ ದೈಕ್ಲಿನ ನಡಪುನ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ಪಂಡದು ಹಸಿರು ಸೇನೆ ರೈತ ಸಂಘದ ಕಾರ್ಯದರ್ಶಿಲು ಸಂಪಿಗೆದಡಿಗುತ್ತು ಶ್ರೀ ಮನೋಹರ್ ಶೆಟ್ಟಿ ತೆರಿಪಾಯರು. ಮಂಗಳೂರು ತಾಲೂಕಿನ ಹರೇಕಳ ಸಂಪಿಗೆದಡಿಯ ಶ್ರೀ ಮಾಗಣೆ ದೇವರಾದಂಥ ಅರ್ಧನಾರೀಶ್ವರ ಈ ಪವಿತ್ರ ಸನ್ನಿಧಿಯಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಹಸಿರು ಕರ್ನಾಟಕ ಯೋಜನೆಯನ್ವಯ ವನ ಮಹೋತ್ಸವ ಗಿಡ ನಡುವಂಥ ಕಾರ್ಯಕ್ರಮವನ್ನು ನಮ್ಮ ಅರಣ್ಯ ವಲಯಾಧಿಕಾರಿಯಾದಂಥ ಶ್ರೀಧರ್ರವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಸಂಪಿಗೆದಡಿ, ಹರೇಕಳ ಸಂಪಿಗೆದಡಿ ಮತ್ತು 3 ಗ್ರಾಮಗಳ ಹರೇಕಳ, ಪಾವೂರು, ಅಂಬ್ಲಮಗರು ಈ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ನಾನು ಅವರನ್ನು ಪ್ರಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಳಿಕ ನಮ್ಮ ಈ ದೇವಸ್ಥಾನದ ಪ್ರಧಾನ ಪಾತ್ರ ವಹಿಸಿ ದೇವಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮ ಈ ವರದಿಯನ್ನು ಇದನ್ನು ಮಾಡೋದಕ್ಕೆ ಅರಣ್ಯ ಅಂದರೆ ಒಂದು ಸಂದೇಶ ಹೋಗ್ತದೆ. ದೇವಸ್ಥಾನಗಳು ಕೇವಲ ಪೂಜೆಗಾಗಿ ಇರುವಂಥ ಇದು ಮಾತ್ರ ಅಲ್ಲ, ಭಕ್ತಿ ಪ್ರಧಾನವಾಗಿ ಹಾಗೆಯೇ ಇದನ್ನು ಕೃಷಿಯನ್ನು, ಅರಣ್ಯವನ್ನು ಬೆಳೆಸುವಂಥ ಮುಖ್ಯ ಕೇಂದ್ರಗಳಾಗಬೇಕು ಅಂತೇಳಿ ರೈತ ಸಂಘದ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಬೇಡಿಕೆ ಇದೆ. ಅದನ್ನು ಇವತ್ತು ಅರಣ್ಯ ಅಧಿಕಾರಿಗಳು ಈಡೇರಿಸಿದ್ದಾರೆ. ಈ ಸಂದೇಶ ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಕೊಡಬೇಕು, ನೀವು ಪತ್ರಕರ್ತರು ಕೊಡಬೇಕು ಅಂತ ಹೇಳ್ತಾ ನನ್ನ ಉಪ ಅರಣ್ಯಾಧಿಕಾರಿ ರವಿಕುಮಾರ್, ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಕೋಶಾಧಿಕಾರಿ ಬಾಬು ಆಳ್ವ, ಭಜನಾ ಮಂದಿರದ ಅಧ್ಯಕ್ಷರು ದಯಾನಂದ ಪೂಜಾರಿ, ಪ್ರಮುಖರು ಭಾಸ್ಕರ್ ರೈ ಸಂಪಿಗೆದಡಿ, ಉತ್ತಮ್ ರೈ, ರೋಹಿತ್ ವರೆಕಳ, ಹರೀಶ್ ಬೀಜಮಾರು, ವಸಂತ ನಾಯಕ್ ದಬ್ಬೇಲಿ ಲಚ್ಚಿಲ್, ದಿನೇಶ್ ಕಮಲಕೋಡಿ, ಶ್ರೇಯಸ್ ರೈ ಸಂಪಿಗೆದಡಿ,
ಎಂಚಿತ್ತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಎತ್ತರು. ದೇವಸ್ಥಾನ ನಿರ್ಮಾಣ ಸಮಿತಿದ ಉಪಾಧ್ಯಕ್ಷರು ರವಿರಾಜ್ ರೈ ಎಲಿಯಾರ್ ಪದವು ನಿರೂಪಣೆ ಮಲ್ತದ್ದು ಸೊರ್ಬೆ ಸಂದಾಯರು. ಈ ಒಂದು ಹಸಿರು ಕರ್ನಾಟಕ ಯೋಜನೆಯ ಪ್ರಕಾರ ಈ ಒಂದು ಪರಿಸರದಲ್ಲಿ ನಮಗೆ ಸಾಕಾಗುವಷ್ಟು ಗಿಡಗಳನ್ನೆಲ್ಲ ಕೊಟ್ಟು ಈ ದಿನ ಈ ಭಾಗದಲ್ಲಿ ಒಂದು ವನಮಹೋತ್ಸವ ಆಚರಿಸಲಿಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ವಲಯಾಧಿಕಾರಿಯಾದಂತಹ ಶ್ರೀಧರ್ ಅವರಿಗೆ ನಮ್ಮ ಅರ್ಧನಾರೀಶ್ವರ ದೇವಸ್ಥಾನದ ಪರವಾಗಿ ಹಾಗೂ ಅದರ ಭಜನಾ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬ ಅಧಿಕಾರಿಯಾದಂತಹ ರವಿಕುಮಾರ್ ಅವರಿಗೂ ಸಹ ನಾವು ಕೃತಜ್ಞತೆಯನ್ನು ಇವತ್ತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಪ್ರೇರಣಾ ಶಕ್ತಿಯಾಗಿ ಇರುವಂತಹ ಇದು ನಮ್ಮ ವಿಜಯ ಕರ್ನಾಟಕ ವಿಜಯವಾಣಿ ದಿನಪತ್ರಿಕೆಯವರು ಇದಕ್ಕೆ ಒಂದು ಪ್ರೇರಣೆ ಕೊಟ್ಟು ಇದನ್ನೆಲ್ಲ ಸಂಘಟಿಸುವಲ್ಲಿ ಯಶಸ್ವಿಯಾದಂಥ ಅವರಿಗೆ ನಾವು ಖಂಡಿತವಾಗಿ ಭಜನಾ ಮಂಡಳಿ ಹಾಗೂ ನಮ್ಮ ಅರ್ಧನಾರೀಶ್ವರ ದೇವಸ್ಥಾನದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಮುತುವರ್ಜಿ ವಹಿಸಿ ರೈತ ಸಂಘದ ನಾಯಕರಾದಂತಹ ಮನೋಹರ್ ಶೆಟ್ಟಿ ಹಾಗೂ ನಮ್ಮ ಈ ದೇವಸ್ಥಾನದ ಕಾರ್ಯದರ್ಶಿಯಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಎಲ್ಲ ಭಜನಾ ಮಂದಿರ ಸದಸ್ಯರು ಹಾಗೂ ಊರಿನ ಎಲ್ಲ ಸದಸ್ಯರ ಪರವಾಗಿ ಇವತ್ತು ಅನಂತನವನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.